ಅವ್ಳು ನೀರು ಕೊದ್ದಿನ ಹತ್ತು ನೀರುಂಡಾಯ್ತು ಮಸ್ತ್ ಮಸ್ತ್ ಲೈಕ ಬರುದು ಲೈಕ ನಿನ್ನ ನೋಡಿ ಮಸ್ತ್ ಲೈಕ ada cara bener ya kasih bener urun aja ವನಿತಾ ಸಾಲಿಯನ್ ಹಾಯ್ ಎಂಚೊಲ್ಲೆ ವನಿತಾ ಬಾಲ್ಯ ಕಂಡಲ್ಲ ಈತ ಎಂಚೊಲ್ಲೇರು ನೀ ಫಸ್ಟ್ ಈ ಗಲ ಸೋಮ ಬೈಜಿ ರೇಪಲ್ಲ ಬರ್ಪಲ್ ಗೊತ್ತಾಡ ಅದು ಸಾಂಡ ಎನ್ನವನ್ನ ಸಾಂಡ್ ಬಂಗ ಬೂತಾಯಿ ಬಂತೆ ಬೈಯಾಗ ರವೇಟಿ ರೆಡ್ ಉಂಡೆ ಅಂತ ಮಾತ್ರೆ ಎತ್ತಂದೆ ಅದನ್ನು ರೆಡ್ ಮಾತ್ರೆ ಎಲ್ಲ ಅದೇ ತೊಂಡೆ ಮಧ್ಯಾಹ್ನ ಒಂಚೂರು ಜ್ವರ ಬರೋದಿತ್ತಿಲ್ಲಾಗ ಇತ್ತು ಕಣ್ಣು ಬೆಚ್ಚ ಒಂದಿತ್ತನು ಜ್ವರ ಬರೋದಿತ್ತು ಮಂಡೆ ಬರೋ ಬೇನೆ ಎತ್ತನು ಇತ್ತ ಮಾತ್ರೆ ಅದೇ ತೊಂಡೆ ಒನಸು ಮಂತ್ ಬೇಗ ಫಸ್ಟ್ ಒನಸು ಮಂತದ ಎತ್ತನ್ನು ಅಂತ ಕಮ್ಮಿ ಅಂಡ ನನ್ನ ಪಗಾರುಂಡು ವರ್ತಿ ಬರ್ತೀನಿ ಏಟ ಇಲ್ಲ ಫುಲ್ಲು ನನ್ನ ಶೀತ ತೆಮ್ಮ ರಕ್ಷಿತನ ವೀಡಿಯೋ ಪಾಡ್ದೇನು ಎಡೆ ರೆಸ್ಪಾನ್ಸ್ ಉಂಡು ಮಸ್ತ್ ಜನ ಸಪೋರ್ಟ್ ಉಂಡು ಐಕ್ ನಿನ್ನ ಅಂದಾಜಂಚ ನಮ್ಮ ರಕ್ಷಿತ ಬರ್ಪಲ್ಲ ಮಿತ್ ಧೃತಿ ಜಯ ಪೂಜಾರಿ ಹಲೋ ಅದೇ ರಕ್ಷಿತಾ ವಿನ್ ಆವಲ್ಲದೆ ಒನಸಲಿ ದಾದಿ ಕಜಿಪು ತಾಯಿ ನನ್ನ ಮನಸ್ಸು ಕುರುಡಾಗಲಿ ಅಂದ ದಾದ ಕಜಿಪು ಇಂಚ ನಮ್ಮ ರಕ್ಷಿತ ಮಿತ್ ಬರೋಡು ಯಾನು ಎದ್ದು ಬೊಕ್ಕಲ್ಲ ಈಗ ಬರ್ಪುಜಿ ಬೇಜರ ಮಲ್ಪುಜಿ ಈಗ ಯಾನು ಉಂಟ 10 ಕಾಲ್ ಮಾಡ್ತದೆ ಇರವ ಯಾಂಜೆ ಇದೆ ಹುಷಾರಿಜ್ಜಂದೇನ ಒಂದು ಬರ್ದಾದ ಮಂತೆ ಮಾತ್ರ ಎತ್ತಿನ ತರಬೇನೆ ಅಂತ ನೈಸಿಪ್ಪು పోయిని వంద పార్ని నెల వచ్చారు నెల వచ్చి దాల్ ఆయిజ్జంకు మీదు బొక్క జెత్తిన లక్కినే నాలుగు గంట కాదు అలసిన బొక్క నరి కాడేದು ರಡ್ಡು ದೋಸೆ ಮಂತ್ಕು ನಮ್ಮನಕಲೆ ಎಮರ್ಜೆನ್ಸಿ ಕಾಲ್ ತೆಪ್ಪುಜಾರು ಪಿರ ಒಂಜಿ ಮೆಸೇಜ್ ರೆಸ್ಪಾನ್ಸ್ ಮಲ್ತುಜಾರು ಇಂಕ ಮಸ್ತ್ ಬೇಜಾರು ಇಜ್ಜ ಎಂಕ್ ಹುಷಾರ್ ಇಜ್ಜ ಕಾಡು ಜೋರು ಯಾರು ಐಕೆಲ್ಲ ಇವು ಗಟ್ಟ ಮಂತದ್ದು ಪೋಯ್ನಿ ತರಬೇನೆ ಬೊಕ್ಕ ಕಣ್ಣು ಬರ ಬೆಚ್ಚ ಬೆಚ್ಚ ಆಗ್ತಾನೆ ಎತ್ತಲ ಅಂಚೆನೆ ಸರಿಜ್ಜಿ ಬೊಕ್ಕ ಪಂಡದು ಒಂಜಿ ನೈಸಿಪ್ ಮಾತ್ರ ಇಲ್ಲ ಒಂಜಿ ಶೀತದ ಮಾತ್ರ ಕನ್ಪೈನಿ ಅವು ಇತ್ತೆ ಒನಸು ಮಂತದ್ದು ಕೊಡದೆ ತೊಂಡೆ ಕಡಂತ ಎತ್ತಿನದೇ ತೊಂಡೆ ಒಂಜಿ ರಡ್ಡು ಇತ್ತಿನ ಮಾತ್ರ ಐಟ್ಲ ಕಮ್ಮಿ ಇಜ್ಜೆ ಇಂಕ್ ಅಂಚಾಡೆ ಗಿದ್ದಿದ್ರೆ ಇಂಕ್ ಜೈದಿನಲೆ ಯಾನು ಬೊಕ್ಕಲ ಅಕ್ಕಿನ ಮೂಜರಂಟೆಗೆ ಲೈವ್ ಹೆಣ್ಣು ಮಂದಾನು ಮುಜರ್ ಲೈವ್ ಅಂತ ಜೆತ್ತಿನಿ ಒಂತ ಬೊಕ್ಕಲ ಹಾಕಿದ್ನೆ ಎಲ್ಲ ವರ್ಷದ ಮೀದು ಕೂಡ ಒಂಚೂರು ಬತ್ತು ಬೂರ್ನಿ ನಾನು ನಾಲ್ವರೆ ಕರಿ ನಾನು ಚಾ ದೋಸೆಗೆ ಪಾಡ್ದಿರ್ತಾರೆ ನಾನು ಅಕ್ಲಿ ಮಾತ ಬೂಡತ ಮಧ್ಯೆ ಬೈಯಾಗ ಕಾಂಡೆ ಬಂದಿಜಿ ದಾಲ ಅಂಚ ಬೊಕ್ಕ 5 ಗಂಟೆ ಆತನು ಜೈದಿನಾರೆಲ್ಲ ಅಕ್ಕಿನಿ ಲೇಟ್ ಇತ್ತೆಲ್ಲ ದಾಲ ಕೂಡುಜಿ ಮಗಲ ಬರ್ಪುಜಿಂದ ಎತ್ತ ಲೈವ್ ಬೈದೆ ಅತ್ತ ಕೂಡ ದಯ ಬರ್ಪಿನಿ ಇತ್ತೆಲ್ಲ ಇಂಕ ಮಂಡೆ ನಟೆ ಒಂಥರ ಬೆಗರುಂಡು ಜ್ವರ ಬತ್ತಿಲಕ ಒಂದುಂಡು ದೊಂಡೆ ಪುರ ಮಕ್ಕೊಂದುಂಡು ಐಕ್ ಒಂತ ಬರ್ತು ಪಿನ್ ಬಗಲಕ್ಕೊಂದು ಪೋಪಿನ ಹಣ್ಣು ಮನ್ಪು ತೀರುಜಿ ದಾಲ
ಹುಷಾರಿಜ್ಜಿ ಮರ್ದು ಕನಕ ಬಂದಾಗ ಬುರ್ಚಿಂದ ಏರಿಗೊಂದು ಮರ್ದು ಕನಪಿ ನಲೆಗಳ ಹುಷಾರಿಜ್ಜಿ ತೆಮ್ಮ ಹಾಗೆ ಕೂಡ ತೆಮ್ಮ ಶೀತ ಬರ್ತಂದು ಹಾಂ ಬೆಚ್ಚ ದೀನು ಬೆಚ್ಚಗೇನುಂಡಾಯ್ತು ಬೆಚ್ಚನ ಪಾಡು ದೊಡ್ಡಪುರ ಮಕ್ಕೊಂದುಂಡು ದಾದ ಸೋಬಗೆ ಯಾಕಡೆ ಕಾಲ್ ಮಂತಿತ್ತಲ್ಲಿ ಅವನಿತ್ತೆ ಯಾನ್ ತೂತುಜಿ ಯಾನ್ ಜೈದಿತ್ತೆ ಯಾನ್ ಲೈವ್ ಎಂಡ್ ಮಂತ್ ಪೋದು ಜೆತ್ತೀನಿ ಅಲ್ಲಿ ತಕ ಲಕ್ಕ್ಯ ಲಕ್ಕದಂತೆ ಅಮ್ಮಡ ಬಂಡೆ ಅರ್ಥ ನೆಲ వచ్చుವೆ ಅಂದು ಇನ್ನು ವರ್ಷವೆ ಅಂಡು ಮಕ್ಕಳ ಒರೆಸಿ ಅರ್ಥ ನೆಲ ಒರೆಸಿ ಮೀಯ ಚೌಲಿ ನೀರು ಮಂಡೆ ಮೈತೆ ಚೌಲಿ ನೀರು ಮಂಡೆ ಮೈತದ ಅಂತ ಬರ್ತಾನೆ ಅಡಿಗಿನಿದ್ರೆ ಇಂಕ್ ಜೈದಿನಾಲು ಲೇಟ್ ಆದ ಲಕ್ಕನಾಗ ಬೊಕ್ಕ ಚಾಮಂತದ ಅರಿ ಕಡೆದು ಅಲ್ತಕ ಬರ್ತದಂತೆ ಸರಿ ತಿಂಡಲ ಅಂದಂದು ಮೆಸೇಜ್ ಮಂತಂದು ಇತ್ತು ಜನ ಶೋಭಾನಿಕ್ ಮುರಣಿ ಒಂಜಿ ಮೆಸೇಜ್ ಬಾರ್ದಿತ್ತ ಅಂಡ ಫಸ್ಟ್ ತೂತಿಜ್ಜಿ ಅಂಡ ಬೊಕ್ಕ ನೈಕ್ ಮೆಸೇಜ್ ಬಂದೆ ಪಂಡ ಮೊಬೈಲ್ ಅನ್ನ ಕೈಟಿತ್ತಿನ ಯಾನು ತೂಪೆ ಬೊಕ್ಕ ಏನು ತೂಪೆ ಮೆಸೇಜ್ ಪಾಡ್ವೆ ಆಣ ಇಲ್ಲಾಡು ಉಪ್ಪೇತ ಇಂಕೊಂತ ಯಾನೊಂಚೂರು ಬೇತನ ಟೆನ್ಷನ್ಲು ಉಳ್ಳೆ ಈಗ ಆ ಟೆನ್ಷನ್ ಅವಲೊಂದು ಆತನ ಪನ್ಪುಲಕ ಇಜ್ಜೆ ಇಂಕ್ ಅಂಚನೆ ಟೆನ್ಷನ್ ಇಂಕ್ಲು ಬಂಡ ಮುಲ್ಪ ಸರಿ ಇಟ್ಟಿಜ್ಜಿ ಇಂಕಲ್ಲ ಅಂಚಿ ಪ್ರಾಬ್ಲಮ್ ಬೇತೆ ಉಂಡು ಆ ಪ್ರಾಬ್ಲಮ್ ನೆಟ್ಟೆ ಇಂಕ್ಲು ಒದ್ದಾಡೊಂದುಲ್ಲ ತಾಲ ಮನ್ಪುಲಕ ಇಜ್ಜೆ ಇಂಕಲ್ಲ ಈಗ ಅಂಚಿನ ಪರಿಸ್ಥಿತಿ ಆತನ ಎರಡು ಪನ್ಪುನು ಎರಡು ಬುಡ್ಪುನು ಅಂಚಿನ ಪರಿಸ್ಥಿತಿ ಇಂಕಲ್ಲ ಯಾನ್ ಜೆತ್ತಿನ ಲಕ್ಕಿನಿಗೆಲ್ಲ ಇತ್ತೆಲ್ಲ ಮಂಡೆ ಬೆಚ್ಚೊಂಡೆನ್ನ ಮಂಡೆ ಬೆಚ್ಚೊಂಡು ಅನಂತ ಒಕ್ಕೊಂಜಿ ಜೆತ್ತೆಡ ಓಲು ಉಪ್ಪೆಂದೆ ಗೊತ್ತುಜಿ ಎನ್ನ ಕಣ್ಣು ಪೂರ ಕಲಂಕೊಂದುಂಡು ಎಲ್ಲ ಕಳ್ಳಕ್ಕೆರ ಉಂಡ ಇಜ್ಜ ಗೊತ್ತುಜಿ ಮಾತ್ರ ಪಾರಿ ಒಂಜಿ ನೈಸಿಪ್ಪುಲ ಒಂದು ಸೀತದ ಯಾ ಮೈದಯ ಒಂದು ಜೈದು ಅಡೇಗೆ ಒಕ್ಕಲ ಕುಲು ಒಂದು ಬೋರ ಹಾಪುಂಡು ಈತ್ ಬೋರ ಮನ್ಪುಂಡು ಪಂಡು ದರೇಗೆ ಕಲ ತೂಕ ತುಕುಲು ಒಂದು ಮನ್ಪು ಒಂತ ಒಂಜಿ ಗಂಟೆ ಮುಟ್ಟ ಮನ್ಪುನು ಪಕ್ಕ ಪೋಪುನಿ ಇಜ್ಜಿ ನಿನ್ನ ಏರಿಗೆ ನಿಕಲ ಟೆನ್ಷನ್ ಲಾಗ ಏನ ಟೆನ್ಷನ್ ಇಜ್ಜಿ ಸೋಪ ಕೇಂಡ ಅವ ನಿಕ್ಲಿಗೆ ಗೊತ್ತಾಪುಂಡು ಇಂಕಲ್ಲ ಟೆನ್ಷನೇ ಬೇತೆ ಇಂಕಲ್ಲ ಟೆನ್ಷನ್ ಉಂಡತ ಎಂಕಲ್ಲಂಚಿನ ಟೆನ್ಷನ್ ಮಂಡೆ ಬೆಚ್ಚ ಒಂದು ಪೂರ ಉಂಡತ ಅವು ನಾನು ಇಂಚಿನಾಕ್ಲಿಗೆ ಏರಿಲ್ಲ ಬರ್ಪುಜವು ಎಂಕಲ್ಲ ಉಂಡದ ಎಂಕಲ್ ನಿಂಗದು ಗುಲ್ವ ಪ್ರತಿ ಒಂಜಿ ವಿಷಯ ಇಡ್ಲ ಯಾನ್ ತೇಯ್ಪವಜಿ ಯಾನ್ ತೆಲ್ತದೆ ಪಾತೆರ್ನು ಮಾತಾಡಲ್ಲ ಇಂಕ ಪೂರ ಒಂದು ಇಜ್ಜಿ ತಡ ಕಿರಣ್ ಕುಮಾರ್ ಟೀ ले लो गुडला जी टी दे दो मेरा सर दुखता है ना गुड मॉर्निंग गुड नाइट गुड मॉर्निंग नहीं गुड नाइट ಹೇಳಿ ಮೇಡಮ್ ಕೊಂಕಣಿ ಅಲ್ಲ ತುಳು ಮಂಗಳೂರಿನವರು ಅಂತ ಬಾಲೆ ನಾನು ಹಿಂಗೆ ಮಾತಾಡೋದು ಊಟ ಕಿದರ್ ಮಂಗಳೂರು इथे पोपयान वनस्कोर ಓಕೆ ಕೂರ್ವನಿತ ವನಸ್ಕೋರ್ ಹೋಗಿ ಮಲ್ಕೊಳ್ಳಿ ಕೋಲ್ಡ್ ತುಂಬ ಆಗಿದೆ ನನಗೆ ಸ್ವಲ್ಪ 1 ಗಂಟೆ ತನಕ ನಿಲ್ತೇನೆ 9:30 ತನಕ ನಿಲ್ತೇನೆ ಮತ್ತೆ ಹೋಗ್ತೇನೆ ಅಲ್ಲೇ ಹುಷಾರಿಜ್ಜಿನ ಮಸ್ತ್ ಟೆನ್ಷನ್ ಬಾ ದೇವ್ರೆ ಟೆನ್ಷನ್ ಹೆಂಗೆ ಇಲ್ಲ ಪೂರ ಇಲ್ಲ ಶೀತಯ
ಅಮ್ಮನಂಜಿ ಬುರ್ದು ಮಗಳಿಗೆ ಮಗಕ್ಕೆ ಪಾಪ ಬೇಲೆ ಬೊಪ್ಪಲ್ ಕಾಡ್ಲಕ್ಕೊಂದು ಆ ಚಲಿಕ್ ಅಂಜೆಪ್ಪು ನಿಕ್ಕಲಕ್ಕರೆ ಅಪ್ಪ ಜಿತ್ತೆಲ್ಲ ದೊಡ್ಡ ಬರಂತರ ಕಿರಿಕಿರಿ ಅಪ್ಪ ಇಂಕ್ ಜೋಕ್ಲಿಗೆ ಹುಷಾರಿಚ್ಚಿದ ಅಂಚೆನೆ ಶೋಭಾ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಾರಲ್ಲ ನಮ್ಮ ಬ್ಯಾಲೆನ್ಸ್ ಮೊಬೈಲ್ ಸೈಲೆಂಟ್ ಇರ್ತದೆ. ಏಯ್ ಇಲ್ಲ ಫೋನ್ பண்ணிருக்கல ಇಲ್ಲ ಫೋನ್ ಅಂಜಿ ಮಾತು ಇಲ್ಲ ಇಲ್ಲ ಅಂತಿರ್ತಾರೆ ಇಲ್ಲ ಇಲ್ಲ ಫೋನ್ ಬರ್ತಿರ್ತಾರೆ ಇಲ್ಲ ಕಾಲ್ ಬೇಸಿ ಮಾಡ್ತೀನಿ ಹಾಸ್ಪಿಟಲ್ ಬೋರ್ಡು ಇಲ್ಲ ಹಾಸ್ಪಿಟಲ್ ಬರ್ಚೆ ಆವಡು ಅಂತ ಸೀತಲ್ಲ ಅವಡು ಜ್ವರ ಎಲ್ಲ ಬರಡು ಜಪ್ಪುಡಿ ಒಂದು 2 ದಿನ ಜಪ್ಪುಡಿ ಇಲ್ಲಡು ಹುಷಾರಿಚ್ಚ ಅಂದ ಲಕ್ಕೆರವಲ್ಲಿ ಬಜೆಟ್ ಅಂಚಾವಡು ಮಾಯಿ ഞാൻ എജിസ്റ്റ് തൂപ്പാൻ തിക്ക് ഞാൻ ഇത് ഏതാ മൊബൈൽ ഫോൺ നോക്കാം ತೂಪಾನ ಮಧ್ಯಾಹ್ನ ಏನು ಒಂದು ಫೋನ್ ಎಲ್ಲ ಒಂಜರೆ ಮನೆ ಜಾಸ್ತಿ ಏರ್ನಲ್ಲ ಮೊಬೈಲ್ ತಿಕ್ಕೊಂಡು ಕೆಲವರು ಮೊಬೈಲ್ ಕೊಟ್ಕೊಂಡು ಕಾಲ್ ಮಾಡ್ತಾರೆ ഞാൻ ಒಂಜು 2 ಗಂಟೆ ಒಂದು ಫೋನ್ ಮಾಡ್ಕೊಡ ಪಂಪಾನ ಯಾವುದು ಕಜಿಬಂದಾಡು ಬೂತಯ್ಯ ಅవి బక్కగా కజిబులు ఎత్తించి ఇంకో టమాటో సాడు ఉన్నానా మంచిగా ಅವೇಟಿ ಬಕ್ಕ ಬಂಡೆ ಬೂತಾಯಿ ಕಾಣ್ತಿತ್ತು ಆ ಬಕ್ಕಲ್ ಹಾಕದೆ ಅನ್ನು ಕೂಡ ಕಡೆದು ಗ್ರೈಂಡರ್ ಪಾಡಿ ಜೀಸತ್ ಮಿಕ್ಸಿರಿ ಕಡೆದು ಮಂತೆ ಆವಡತ್ತೆ ಇಲ್ಲಾಡು ಊಟ ಆಯ್ತಕ್ಕ ಆಯಿತು ಊಟ ಆಗಿ ಮಾತ್ರ ಎಲ್ಲ ತಗೊಂಡಾಯ್ತು ಚಿನ್ನ ಕ್ಲೇಕ್ ದಾಲ ಡ್ರೈ ಬಜ್ಜಿ ಗನ್ಸಿ ಹಾಯ್ ಫಸ್ಟ್ ಹೆಲ್ತ್ ಬುಕ್ ಮಾತು ತಾದ ಹೆಲ್ತ್ ಬೊಕ್ಕ ದಾದ ಮಾತನ್ನ ದೇವರಿಗೆ ಗೊತ್ತು ಮುಡಿ ಏರಿಗೊಂದು ಕನಪಿಗೆ ನಾನು ಮಾರ್ತು ಹೆಂಗೆ ಕನಪುನ ಮಕ್ಕಳೇ ಕನಪುನ ಹಾಲು ಪಾಪ ಬೇಲೆ ಗೋಪಾಲ್ ಕಾಂಡ ತೆಮ್ಮ ಶೀತ ಒಂದು ಯಾಮಿನಿ ಅದು ಜೈದು ಅಡಿಗೆ ಹಿಂಗೆ ಲಕ್ಕೆರ್ನೆ ಅಬ್ಬಜಿ ಕಾಂಡ ಅಲ್ಲಿ ಬುತ್ತಿಗೆ ಕೊನ್ಪಲ್ಗೆನ ನಿಂದ ಅಲ್ಲಿ ಬುತ್ತಿಗ್ಲ ಮೀನ್ಲ ಕೊನ್ಪುಜಲ್ ಮಾರ ಒನ್ನಸು ಮನ್ಪ ನಾವು ಧರ್ಮಸ್ಥಳ ಟೆಂಪಲ್ ಕೆರೆ ಓ ಹೌದಾ ನೀವು ಅಲ್ಲಿದ್ದೀರಾ ಹೌದಾ ಪೋರ ಇಂಚಿನ ಬರ್ಪ ಇಂಚಿನೇ ಬರ್ಪೇರ್ಬ ಧರ್ಮಸ್ಥಳದಲ್ಲಿದ್ದೀರಾ ಟೆಂಪಲ್ಗೆ ಬಂದಿದ್ದ ದೊಂಡೆ ಹೆಂಗಿತ್ತಲ್ಲ ಒಂಥರ ಕಿರ್ಮುನಿ ಹಿಂಗೆ ಗಿರ ಬತ್ತೀನಿ ಮಾರ ಶೀತ ಸಂತೆ ಹಿಂಗೆ ಕಂಚ ಶೀತ ಬರ್ಪುನಿ ಇಜ್ಜಿ 8 ವರ್ಷ ನಿಂಗೆ ಶೀತ ಇಜ್ಜ ಅಂದ್ರೆ ಬೇರೆ ಬೇರೆ ಬತ್ತ ನಿಂಗೆ ಶೀತ ನಾನು ವೈಫ್ ಈಗ ಬಂದೀವಿ ಹೌದಾ ಸುತ್ತಿ ದೇವಸ್ಥಾನ ಎಲ್ಲ ಸುತ್ತಿ ಹರಕೆ ಹಾಕಿ ದೇವರಿಗೆ ಕೈ ಮುಗಿರಿ ಅವು ಕಬಿಡ್ಡ ಒಳ್ಳೇದಾಗ್ಲಿ ಅಲ್ಲಿ ಬಂದ್ರೆ ಒಳ್ಳೇದಾಗ್ತಾರೆ ಆಯ್ತಾ ಸ್ವಭಾವನುಸಾರಾಗೆ ಹಾಯ್ ಬೊರ್ಚಿಗೆ ತಲೆಗೆ ಮಾತ್ರ ಮಲ್ಲಂಜಿ ಬೊರ್ಚಿಗೆ ಇಪ್ಪಡು ಬೋರ್ಡ್ ಅನ್ನೋದು ಎತ್ತೊಂಡಿರೋಕಲು ಮಾತ್ರ
ಮಾರ್ನಿಂಗ್ ಮುಡಿ ಕೊಡಬೇಕು ಅಕ್ಕ. ನಾನು ವೈಫು ಮಾರ್ನಿಂಗ್ ಗುಂಡು ಹೊಡಿಬೇಕು. ನೀವು ಮತ್ತೆ ವೈಫು ಮಾಡ್ತೀರಾ? ವೈಫುದು ತಲೆ ಕೂದಲು ಕೊಡ್ತೀರಾ, ತೆಗಿತೀರಾ? ನಿಮ್ದು ಮಾತ್ರ ಅಲ್ವಾ? ನೀವು ಯಾವ ಊರು ಇಲ್ಲಿ? ಗುಂಡು ಪಂಡದಾದ ಬೋರ್ಮಂಡೆ ಕುಜಲು ಗೀಸುದು ಧರ್ಮಸ್ಥಳ ಬೇರೆ ಕುಪ್ಪನ ಕಾಣ್ಲಾಕದು ಅಂಚ ಇಬ್ರುನುವಾ ಹರಕಿಕೊಂಡಿದ್ದೀರಾ? ನಿಮ್ದು ಯಾವ ಊರು? ನೇರು ಬೇಬಿ ಬತ್ತಿ ಬ್ಯಾಂಗ್ಳೂರಾ? ಓ, ಬ್ಯಾಂಗ್ಳೂರು ಜಾಸ್ತಿ ಕೊಡ್ತಾರೆ ಬಂದಲ್ಲಿ ಧರ್ಮಸ್ಥಳದಲ್ಲಿ. ಹರಕೆ ಇಟ್ಟಿದ್ದಾರಾ? ಅದಕ್ಕೆ ಕೊಡ್ತೀರಾ? ಒಳ್ಳೇದಾಯ್ತು, ಒಳ್ಳೇದಾಗ್ಲಿ. ಹಾಯ್ ಅಕ್ಕ. ಬೇಬಿ ಬೊಕ್ಕ ಬರ್ಪೆ ಶೋಭ. ಓಕೆ ಓಕೆ ವನಿತಾ ಪೋ. ಓಕೆ ಹಾಯ್ ಅಕ್ಕ. ಹಾಯ್, ಲೈಕ್ ಕೊರ್ಲಿ, ಲೈಕ್ ಕೊರ್ಲಿ. ಸೂರಜ್ ಶೆಟ್ಟಿ ಬೊಕ ಬೊಕ ಪನ್ನೋಡು ಪೂರ ನಿಕಲರೆ ಎಂಕಲ ದಾದೊಂಡಿ ಪಾಪದ ಕಲ್ಲ ನಿಕೆಲ್ಲ ಪೂರ ಮಲ್ಲ ಕಲ್ಲ. ఇంకొంచెం బేగారు కర్మ ಟೆನ್ಷನ್ ಬೇಕಾದ್ರು ಮಂಡ್ಯ ತಿಲಕ್ ರಾಜ ಒನಸ್ ಬಂತಾರ. ಸೂರ್ಯ ಶೆಟ್ಟಿ ಒನಸಾಂಡೆ ಅವೇರಿಯಾ ಬೇಬಿ ಇನ್ನ ಗರಡಿ ಅಂದರೆ ಸರ್ವಮಂಗಳ ಎಂತ ಅಂದರೆ ಹಾಗೆ ಅಂದರೆ ಗರದಿಗೆ ದಾದೆ ಎಂಚ ಬಂಡ ಬ್ಯಾಡ್ ವರ್ಡ್ಸಾ? ಜಸ್ಟ್ ಟೆನ್ಷನ್ ಪೂಚಕ ಅವು ಇಂಚ ಟೆನ್ಷನ್ ನಮ್ಮನ್ ಬಂದ ಕುಲ್ದೋಲಿ. ವಾ ದೇವರೇ, ಅವಳು ನಿನ್ನೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದ. ಮಾನ ಮರ್ಯಾದೆ ಇಲ್ಲದವರು. ಓ ಅತ್ತ ಅಂದ ಸರ್ವಮಂಗಳ ತಿಲಕ್ ರಾಜ್ ದಾದೆ ಕಲರ್ ಕೋರು ಇಜ್ಜಿ ಅದಾದೆ ಮೆಸೇಜ್. ಗರದಿ ಅಂದರೆ ಎಂತ ಹೇಳಿ ಒಮ್ಮೆ ಸ್ವಲ್ಪ ಬಿಡಿಸಿ ಹೇಳಿ. ಹಾಯ್ ದೇವರೇ. ಹಾಯ್ ನಿರಂಜನ್ ಎಂಚುಲ್ಲರಿ. ಹಾ ಎಂಚೊಲ್ಲಾರು ಒಂದು ಸೈಡ್ ಇರ್ನ ದಾದಗೆ ఇంక బుజ్జి మల్పెరెండు దాద కజి పిజ్జ ಮೀಂದ ಅಂತ ಉಂಡು ಅಂದ ಕೂಡ ಎಗ್ ಬುಡ್ಜ ಕೋಲ್ಡ್ ಮೈಕೋ ಪಾತ್ರೆಲೆ ಏಕದಸಿ ಉನಸ್ ಎಲ್ಲ ಪೂಜೆ ಆಯ್ ಬೊಕ್ಕ ದೇವರೇ ಒನಿಗ್ಲೆ ಒನಸ್ ಜತ ಸೀತಕ್ಕೆ ಮರ್ತದೆ ಎತ್ತದಾರ. ಸೀತಕ್ಕೆ ಮರ್ತದೆ ಎತ್ತೊಂದೆ ಅವು ದಾದ ಗೊತ್ತುಂಡೆ ಪಂಡ ಇತ್ತದ ಎತ್ತೊಂಡೇನು ಮಧ್ಯಾಹ್ನದ ಎತ್ತೊಂಡೆ ಮತ್ತೆ ಓ ಪರಿಯ ಒನಸುಮಂತ ಬೇಗ ಸುಮಂತದ ಮಾತ್ರ ಪರಿಯ ಒಂಜಿ ನೈಸಿ ಪರಿಯ ದುಮ್ಮು ದಯ ಪಂಡ ತಲೆ ದುನ್ನೋಪುಂಡು ನೈಟ್ ಒಂಚ ನೈಸಿ ಪಂಚಿ ಪರಿಯ
ಫುಲ್ ಲಾಂಗ್ ಹೇರ್ ಮುಡಿ ಕೊಡೋದು ಮಾರ್ನಿಂಗ್ ಅಕ್ಕ. ಹೌದಾ, ಇವತ್ತು ರಾತ್ರಿ ಅಲ್ಲಿ ನೀವು ಟಿಕೆಟ್ ಮಾಡಬೇಕಲ್ಲ ಅಲ್ಲಿ ಬೇಗ ಹೋಗಿ. ಯಾಕಂದರೆ ಬೆಳಿಗ್ಗೆ ಬೇಗ ಒಂದು 4-3 ಗಂಟೆಗೆ ಹೇಳ್ಬೇಕು. ಅಲ್ಲಿ ಸ್ನಾನ ಎಲ್ಲ ಮಾಡಿ ಅಲ್ಲಿ ಲೈನ್ ಇರ್ತದೆ, ಮಾತ್ರ ಲೈನಲ್ಲಿ ನಿಲ್ಲಬೇಕು. ತಲೆಗೆತ್ತು ಅಟ್ಟೋದು ಲೈನಲ್ಲಿ ನಿಲ್ಲಬೇಕು. ಆ ನಂತರ ಅಲ್ಲಿ ಲೈನ್ ಪ್ರಕಾರ ಎಷ್ಟು ಉದ್ದ ಲೈನ್ ಇರ್ತದೆ. ಕೆಲವರು ಬೇಗ ಎದ್ದು ಅಲ್ಲೇ ಕೂತ್ಕೊಳ್ತಾರೆ. ಬೇಗ ಆದರೆ ಒಳ್ಳೆಯದು. ಬೇಗ ನಮಗೆ ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಮುಡಿಗೆ ಇದು ಮಾಡ್ತಾರೆ. ನೀವು ಬೇಗ ಇದು ಮಾಡಿದರೆ ನಿಮಗೆ ಬೇಗ ಆಗ್ತದೆ. ಅಲ್ಲಿ ಹೋಗಿದ್ದೇವೆ ನಾವು, ನಮ್ದಲ್ಲ ಮಕ್ಕಳದ್ದು ಕೊಡೋಕೆ. ಹಾಗೆ ಮಾಡಿದ್ದಾರೆ. ಉದಯ್ ವೈಪಾಡಿ ಹಲೋ ತಾರೆ ಒಂಜಿ ಇತ್ತೆಲಂಚೆ ಓ ಮಂಡವೇನೆ ಬಿಡು. ಉಪ್ಪಡು ನೋಡು ಮೀಂದು ಎತ್ತು ಬಾ ಉಪ್ಪಡು ಖಾರ ಖಾರದಲ್ಲ ತಿಂಕನಿ ಮುಂಚೆ ಬತ್ತ ಪೊಚ್ಚಿದ್ದು ಪುಂಚಿ ಬತ್ತದಿ ನೋಡು. ಪುಳಿ ಬತ್ತ ಪಾರ್ದು ಖಾರ ಸೀತಾಗ ಮತ್ತೆ ಎಡ್ಡೆ ಬಾ. ಲಿಂಬೆದ ಪಡೆ ಇಷ್ಟ ಎಂಕ ಮಸ್ತ್ ಇಷ್ಟ. ಕಾಲು ಲಿಂಬೆದ ಉಪ್ಪಡು ಕೊಡ್ತಾನೆ ನೈಟ್ ಪಾರ್ದು ಕಾಲು ಇಪ್ಪಡೆ ತಿನ್ಪೇನು ಕುಕ್ಕುರ್ದಿಲ್ಲ. ಎಂಕ್ ಲಿಂಬೆ ಇಷ್ಟ. ನಾನು ಬಿಟ್ಟು ತಿನ್ಪೆ ಬಾ ದೇವರೇ. ಹಿಂಗೆ ಮಸ್ತ್ ಇಷ್ಟ. ಓಲ್ಲ ತಿಕ್ಕುಜಿ ಬೈಪದಿ ಲಿಂಬೆಡು ಲಾಯ್ಕ ಮರೆತು ಮಾಡ್ತಿದ್ದಾರೆ. ಕಾಲಿನುಪ್ಪು ಲಿಂಬೆದ ಉಪ್ಪಡು ಐ ಕಜಿಪೆ ಬರ್ಚಿ ಬೆಲ್ಲದ ಅಕ್ಕ ಲೈವ್ಗೂ ಬೈಚೀರ ಈ ಚಂದ ಗೊತ್ತಿಜ್ಜಿ ಏರಿ ಬೆಲ್ಲಲು ಏರು ಬೆಲ್ಲಲು ಎಲ್ಲ ಒನಸಿಗೂ ಬಲ್ಲೆ ದೇವರೇ. ಓಡೆ ಬರಡು ಉಲ್ಲನ್ನ ನಿನನ್ಕೆನ್ನ ಬೆಲ್ಲಲು ಎಲ್ಲ ಓಲು ಬರಡು ಬಲ್ಲೆ ಒನಸಿಗೆ ಸೀದಾ ಬರ್ಪೆ. ಇಂಕ್ ಸೋಕುದ ಸಾಂಬಾರು ಖಾರ ಖಾರ ಮಂತದು ನೋಡು. ಎಲ್ಲ ಓಲಿ ಒನಸ ಬರ್ಪೆ. ಪುತ್ತೂರು ಕರಿದು ಸೆರು ರಾಘವೇಂದ್ರ ಮಠ ದೇವರೇ. ಓ ದೇವರೇ ಕಫ ಉಂಡ ಕಫ ಇಜ್ಜಿ ಕಫದ ಆಲಿಜ್ಜಿ ಕಾಲಿ ದೊಂಡಗಿರ್ಮುನು ಮಕ್ಕ ತೆಮ್ಮ ಬರ್ಪಿನಿ ಶೀತ ತರದುನ್ನ ಕನ್ನ ಬೆಚ್ಚಪುನು ಅಂಚ. ಓ ಇರೇನ ಡಿ ಪಿ ಚೇಂಜ್ ಆತಲು ಅಕ್ಕ ಇಜ್ಜಿ ಏನು ಡಿ ಪಿ ಸರಿ ಉಂಡು ಅವು ಎನ್ನ ಬಾಲೆ ಒಳ್ಳೆ ಶೋಭನನ ಯಾರು ಒಳ್ಳೆ ಎನ್ನ ಒಳ್ಳೆ ಡಿ ಪಿ ಚೇಂಜ್ ಆತರ ಅಂದೆನ್ನೆ. ಹಾಯ್ ರಾಜೇಂದ್ರ ಪ್ರಸಾದ್ ಹಾಯ್ ಶೋಭಕ್ಕ ವಿಮಾನ ಬಲ್ಲಿ ವಿಮಾನ ಬರಡಾ ಬರ್ಪೆ ಒಂದೇ. ಡಿಡ್ ಯು ನೋ ಮೀ ದಾದಯ ಸ್ವಭಾವ ಡಿಡ್ ಯು ನೋ ಮೀ ಎನ್ನ ಡಿ ಪಿ ಮುರಾನಿ ಇವರು ಸ್ಕ್ರೀನ್ ಶಾಟ್ ತೆತ್ತದು ಎನ್ನ ಪುದರ್ ಫೇಕ್ ಐಡಿ ಮಂತದ್ದು ಬತ್ತೆ ಈಗ ಅಂದು ಮೊಲನ ಬಾರಿ ಬಗೆ. ರೋಹಿತ್ ಕೆ ಹಾಯ್ ಬೆಲೆ 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 ಬರ್ಪೆ ದಾದ ಬೆಲೆ ಬೆಲೆ ಮರಣ ಬರೋಡಿಗೆ. I already talked to you.
ಇನ್ ರುಕುನ್ ಹಿಂದಿ ಲ್ಯಾಂಗ್ವೇಜ್. ಮಂಗಳೂರು ಕರ್ನಾಟಕ. ದಾದಗ ಶೋಭಾ ಹಿಂದ್. ಹೇಗೆ ಗುರ್ತ ಉಂಡಿಗೆ ಹೆಂಗೆ ಗುರ್ತುಂಡ ನಂದು ಗುರ್ತುಂಟ ನಿಮಗೆ ಗೊತ್ತಿಲ್ಲ ನನಗೆ. ಎಲ್ಲಿ ಅಮ್ಮ ಹಿಂಗೆ ಗೊತ್ತಿಜ್ಜ ಅಂದು. ಇಂಗ್ಲೀಷ್ ಒಂದು ಬರ್ತಿದ್ದೆ ನೋಡದ ಬಾರಿ ಬಂಗಾಯ ಒಂಜೊಂಜಿ ಹೋದ್ರೆ ಬರ್ಪುಂಡು ದಾದ ಮನ್ಪುಂಡು. ಕೇರಳ ಕೇರಳಗೆ ಬಲೆ ಒಂದ್ಸಗೆ ಬರ್ಕ 200 ಕೇರಳನ ಹೋಗಿ ಬರ್ಪೆ ಬೊಕ್ಕ ವಿಶೇಷಪುರ ಅಡಿಕಲ್ಲ ನಿಂಗಲ್ಲದ ಅದೊಂದು ಪಾಪದ ಕಾಲ ಪೂರ ಮಲ್ಲಕಲ್ಲ ವಿಶೇಷಪುರ ಎಂಗಲಂಚಿನ ಪಾಪದ ಕಾಲದ ಆಲೆಜ್ಜಿ ಮುಲ್ಬತ್ತ ಪಾತಿರೋದಿಲ್ಲ ಮಾತಾಡಲ್ಲ ದಾದ ವಿಶೇಷಕ್ಕೆ ಏನೊಂದಿಲ್ಲ ಅವನ ಸಾರಣಿಕಲ್ಲ ಮಾತ ಎಲ್ಲರದ್ದು ಬೊಕ್ಕ ಹೊಸ ವರ್ಷ ಕಾರ್ದಿ ಒಂದಿಲ್ಲೇರು ಮಾತೇರಿಗ್ಲ ಎಡ್ಡೆ ಆವಾಡು ಏನ್ ಬೊಕ್ಕ ರೀಚಾ ಅತ್ತ ಏನ್ ಬಸ್ ಪಾಪದಲ್ ಮಾರೆ ಅಮ್ಮ ಜತ್ತಿನ ಹ್ಯಾಪಿ ನ್ಯೂ ಇಯರ್ ಸೇಮ್ ಟು ಯು ಅಡ್ವಾನ್ಸ್ ಎಲ್ಲ ಪುರಿ ದಾದ ಮಲ್ಪು ನಮ್ಮ ಮನೆ ನಾತೇತ ಮಾತಾಪುರ್ ನಾತೆಲ್ಲ ಅಂಚೇಡಿ ಏ ರಾಯ ಎಂಬಿ ಇವರ ಮಲ್ಲಜ್ಜಿ ಮಲ್ಲಗುಲು ಪೂರ ಮಿತ್ತುಲ್ಲೇರು ഹായ് അക്ക ശരത്ക്ക് ഹായ് ఏం చొల్లరు ఆండే వనసు ఎన్న ఇక్కడ ఎన్న ఆనసు అది మాత్ర తెస్తుంది అండి ఎన్న ట్యాబ్లెట్స్ ఉన్నది తెస్తుంది అండి తలబేనదల సీతత్తల అమ్మ చేసినా జైదినా మళ్ళీ చెప్పు పాడా బక్క పాడది मेरे पापा देख ले దాది ఉసరు లెక్క ఈరేం చొల్లారు ఇంకొంత ఉసరిచ్చి ಒಂದೇ ಸೀತಾ ತಲೆಬೇನುಂಡು
ಓ ತರಬೇನೆ ಬಂಡ ಬೊಂಡು ಲಕ್ಕದ ಪಿದೆ ಬತ್ತು ಕುಲು ರಂಚಾತನು చెప్పులే ಬೇಗ ಸರಿಯಾಪು ಮಾತ್ರದ ತೊಂಡೆ ಮತ್ತೆ ಜೆತ್ತಿನ ಓಲ್ಲ ಗೊಪ್ಪೆನ ನಿದ್ರೆ ನೀಗು ಜಪ್ಪರ ಬರ್ಪಜಿಯ ಜಾಗ್ರತೆ ಹೇಮಂತ್ ಲೆಕ್ಕ ಗುಡ್ ನೈಟ್ ಥ್ಯಾಂಕ್ ಯು ಜಪ್ಪರ ನಿದ್ರೆ ಬರೋಡೆ ಜೆತ್ತೊಂಡು ಅಂಚು ಬರೋಡು ಇಂಚು ಬರೋಡು ఇది ಎತ್ತು ಟೈಮ್ చెప్పుని ಯಾನ್ ಇಜ್ಜಿನ చెప్పನಾಗ ರಾತ್ರಿ ಲೈವ್ ಮುಗಿದು 10:30 ಲೈವ್ ಮುಗಿನ ಬೊಕ್ಕ ಪೋಜೆತ್ತಾರೆ ಯಾನ್ ನಿದ್ರೆ ಹಿಂಗೆ ನಿದ್ರೆ ಬರ್ಪಿನ 10 ಗಂಟೆ ಅದು ಬೊಕ್ಕ ಅದ ಮುಟ್ಟ ಯಾನು ಒಂದು ತುಪ್ಪೆ ಹೆಂಚಿನ ಇಟ್ಟು ಒಂದು ಉಪ್ಪೆ ಚಂದ್ರವತಿ ಹಾಯ್ ಲೈಕ್ ಡನ್ ಥ್ಯಾಂಕ್ ಯು ಯಾಸಿನ್ ಕಿಂಗ್ ಹಾಯ್ ಐಬು ಹಾಯ್ ಆಯುಬು ಐಬು ಯಾರು ಐಬು ಯಾರು ಉದಯ್ ಬೈಪಾಡಿ ಆಯ್ ಮಲ್ಪುನಿ ಮಲ್ಪಲ್ಪು ಏನೋ ಅಂತ ಬರ್ತಿತ್ತು ಮಗ ಪೋಪೆ ಕೂಡ ಹಿಂಗೆ ಶೀತ ಏನು ಬಾರ ಕರ್ಮ ಸಂತೆ ದೊಡ್ಡ ಕಿರ್ಮುನು ಪೋಪೆ ಅಂದು ದಾದ ಕಜ್ಜಿಪು ಎಂಕಲಿಗೆ ಬೂತಾಯಿ ಮಲ್ಲ ಬೂತಾಯಿ ಉಂಡದು ಅವು ಒಂಜಿ ಬೂತಾಯಿ 3-4 ಪೀಸ್ ಮನ್ಪರೆ ಹಾಪುಂಡು ಬಂಗುಡೆ ಲೆಕ್ಕ ಮಲ್ಲ ಬೂತಾಯಿ ಎಗ್ ಮಲ್ಲಿಗೆ ಎಗ್ಗೆ ಎಡ್ಡೆ ಟೇಸ್ಟ್ ಇತ್ತು ಮಾರ ಬೂತಾಯಿ ರುಚಿ ಉಂಡು ನನ್ನ ಪೊಲೀಸ್ ಡಾಕ್ಟರ್ ನಡು ಪೊಲೀಸ್ ದಾದೆ ಅರ್ಥ ಜಂಕ್ ಡಾಕ್ಟರ್ ನಡು ಪೊಲೀಸ್ ಟೇಸ್ಟ್ ಮನಿ ಬಂಡ ಅಂಚ ಬಂಡ ಅಕ್ಕಮ್ಮ ನಮಸ್ತೆ ನಮಸ್ತೆ ಬನ್ನಿ ಬನ್ನಿ ಊಟ ಆಯ್ತಾ ನಿಮ್ಮದು ಊಟ ಆಯ್ತಾ
ಆಯಿತು. ಏನು ಸಾಂಬಾರ? ನಮಗೆ ಮೀನು, ಬೂತಾಯಿ ಮೀನು. ಟೇಸ್ಟ್ ಇತ್ತು, ಒಳ್ಳೆ ಟೇಸ್ಟ್ ಇತ್ತು. ದಪ್ಪ ಮೀನು, ದೊಡ್ಡ ಮೀನು. ಒಂದು ಮೀನು 3 ಪೀಸ್ ಮಾಡಿದ್ದೇನೆ ನಾನು. 5 ಮೀನು ಸಿಕ್ಕಿತ್ತು, ಒಂದು ಮೀನು 3 ಪೀಸ್, ದೊಡ್ಡ ದೊಡ್ಡ ಪೀಸು, ಚೆನ್ನಾಗಿದೆ. ಒಂದು ಲೈಕ್ ಕೊಡಿ ಆಯಿತಾ. ಪಾಪತ್ತು ಜಿನೇರಿ ಮೀನ್. ಯಾಕೆ ಹುಷಾರಿಲ್ಲವಾ? ಇಲ್ಲ, ಹುಷಾರಿಲ್ಲ. ಶೀತ, ತಲೆನೋವು, ಮತ್ತು ಗಂಟಲು ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು. ತರುವುದಾಯಿ ಎಡ್ಡೆ ಪುಣ ಮನ್ಪೇರ ಬಂಗ ವಿಕ್ಸ್ ಹಚ್ಚಿದ್ದೇನೆ. ರಾತ್ರಿಗೆ ಮಲಗೋದು ನನ್ನ ಹತ್ತಿರ ಮೇಗು ವಿಕ್ಸ್ ಮತ್ತು ಮೂಗು ಬಿಡ್ತಾರೆ ಡ್ರಾಪ್ಸ್ ಅದೆಲ್ಲ. ನಾನು ನಡುಗೆಲ್ಲ ಎದ್ದು ಬಿಡುದು ಮತ್ತು ವಿಕ್ಸ್ ಎಲ್ಲ ಫುಲ್ಲು ದಪ್ಪ ಮಾಡಿ ಕಣ್ಣಿಗೆಲ್ಲ ಇಲ್ಲೆಲ್ಲ ಹಚ್ತೇನೆ, ಸ್ವಲ್ಪ ನಿದ್ದೆ ಬರಲಿ ಅಂತ. ಇಲ್ಲಾಂದರೆ ಕುತ್ಕೊಂಡು ಎದ್ದು. ನಿನ್ನೆ ಆಗಿದೆ, ಎದ್ದು ಕುತ್ಕೊಂಡು 2 ಗಂಟೆ ತನಕ ನಿದ್ದೆನಿಲ್ಲ, ತಲೆನೋವು ಹಾಗೆ. ನಿದ್ದೆ ಇಲ್ಲಾಂದರೆ ಸ್ವಲ್ಪ ಇದು ಡಾಕ್ಟರ್ನದು ಪೋದು ಟೆಸ್ಟ್ ಮಲ್ಪಲ್ ಅಂಚ ಪಣ್ಣಿನ ದೇವರೇ ಇರ್ನೊಂಜಿ ಓದರೆ ಬೇಂಕ್ ಅಲಚನೆ ಮಂತ್ ದಾದಾದೀಪು ಒಂದು ಪೊಲೀಸ್ ಪುರ ಬಂದಿತ್ತರು. ನನ್ನ ದಾದಾಪು ಆದಿಪ್ಪು ಒಂದು ಮನೆ ಪಂದೆ ಗುಳಿ ನನಗೆ ಪನವರ ದಾ ಪಂಡದು ಡಾಕ್ಟರ್ ತೂಡಿ ಇಂಚರಿತ್ತರ ತೂಕ ಇಂಚರಿತ್ತರ ಪೋಪಲ್ಲಿ ಹೆಚ್ಚಿನ ಹೆಚ್ಚಿ ಪಕ್ಕದ ಡಾಕ್ಟ್ರೇ ಕಾಸು ಪಾಡು ಒಂದು ಮಣಿಪಾಲ. ದೇವರೇ ಯಾರು ಜನ ಬರ್ತೀನಿ ವಾಣಿಸಿಂದು ಅತ್ತೆ ಹೇಗಿದ್ದೀರಾ? ನಾನೀಗಿದ್ದೇನೆ, ಈಗಿದ್ದೇನೆ. ಏತು ಮರ್ಮಲ್ಲಕರು ಏತು ಮರ್ಮಯೇ. ನೀವೆಂತ ಮಲಿಯನ್ನ ಸೊಸೆನಾ? ಅಲಿಯನ್ನ ಸೊಸೆನಾ? ದಾದೆ ಮಂಡೆ ಬಿಚ್ಚಡುಲ್ಲರು ಹುಷಾರಿಜ್ಜಿ ಶೀತ ತೆಮ್ಮ ಅಂಚ ಇಜೇನು ಚೊಪ್ಪೇನಾ ಪಾತರೆಗೆ ಮೆನಸಿಜ್ಜಿ ಅಂಚ ಒಂದುಂಡು ಮಂಡೆ ಬರ ಸೊಸೆನಾ? ಸೊಸೆಗೆ ಅಲ್ಲ ಎಂತಂತ ಗೊತ್ತಿರಲ್ಲ, ಎಂತಂತ ಕರಿಬೇಕು, ಅಳಿಯನ್ನ ಸೊಸೆನ ಗೊತ್ತಿಲ್ಲಲ್ಲ, ಗಂಡ ಎನ್ನ ಅಂತೇಳಿ, ಅದಕ್ಕೆ ಸೊಸೆ ಅಲ್ವಾ ಹಾಗಾದ್ರೆ. చెప్పడా తూపిని
എൻ്റെ ഓർമ്മ പത്താൻ 45 നിಮಿಷ മാരെ ಸಿ ನಾನೆಲ್ಲ ಉಂಡೆ ಕಣ್ಣಿಗೆ ಹಾಕೊಂಡು ಲೈಟ್ ಇರೋರ ಆಯಿ ಚಿರಸ್ವಿ ಅಪ್ಪದಾರು ಹಾಯ್ ಚಿರಸ್ವಿ ಎಂಚೊಲ್ಲಾರು ಈರುಂಡತೆ ಗುಡ್ಡ ಒಡವೆ ಓದುನೇಟು ಬಕ ಕಲ್ಪುನೇಟು ಪೂರ ಗುಡ್ಡ ಒಡೀರು ಎಡ್ಡೆ ಕಲ್ಪುಲೆ ಬೊಕ್ಕ ಎಡ್ಡೆ ಮಾರ್ಕ್ ಪತಂಬಲೆ ಅವೇ ಅಕ್ಕನಿಗೆ ಜೈ ಮಗಲ ಮಗೇನಾ ಶಾಲೆ ಪೊಂದಿಲ್ಲ ರೇ ನೇಟ್ ಕೂತಂದ್ರೆ ಅಕ್ಕನಿಗೆ ಜೈ ಹೇಳಿ ಥ್ಯಾಂಕ್ ಯು ಶಾಲೆ ಬಂದಿಲ್ಲ ರೇ ಚಿರಸ್ವಿ ಶಾಲೆ ಬಂದಿಲ್ಲ ರೇ ನೇಟ್ ಫಸ್ಟ್ ಮಗಿನ ಫಸ್ಟ್ ಸ್ಟ್ಯಾಂಡರ್ಡಾ ಓಕೆ ಎಡ್ಡೆ ಕಲ್ಪಲೇವೇ ಗುಡ್ಡ ಒಡು ಜೋಕುಲು ನಾನು 1ನೇ ಕ್ಲಾಸ್ ಪಾಸಾಗಿ ಈಗ 2ನೇ ಕ್ಲಾಸ್ ಅಕ್ಕ ನನ್ನ ಟೀಚರ್ ತುಂಬ ಸುಂದರವಾಗಿದ್ದಾರೆ. ಹೌದಾ, ಒಳ್ಳೇದಾಗಲಿ ನಿಮಗೂ ಕೂಡ. ಆಯ್ತಾ, ನೀವು ಸಹ ಒಂದು 2ನೇ ಕ್ಲಾಸ್ ಪಾಸ್ ಮಾಡಿ ಮಾರ್ರೆ. ಇಷ್ಟು ಬೇಗ ಎಂತ ಇನ್ನು ಕೂಡ ಅಲ್ಲಿ ಕೂತ್ಕೊಂಡಿದ್ದೀರಿ. ನೀವು ಮನೇಲಿ ಕೂತ್ಕೊಳ್ಳೋದು ಒಳ್ಳೇದು, ಶಾಲೆ ಹಾಕಿ ಮನೆಯಲ್ಲಿ ಮನೆ ಟೀಚರ್ ಸುಂದರವಾಗಿದ್ದಾರೆ. ಹೌದಾ, ಒಳ್ಳೆ ಕಲಿಸ್ತಾರಲ್ವಾ? ನೀವೆಂತ ಕೂತಂದ್ರಿ? ಕೂತ ಸೀನ್ತಿರಿ ಮಾಡುದಾ? ഞാൻ പോപ്പിനാണെന്ന് ശുഭം പോടാ. ഒന്നിച്ച് തലക്കുള്ളരാപ്പിച്ച് തലവേന പറയാം. ಸುಮ್ಮನೆ ಹಿಡಿದು ಹೇಳಬೇಕಂದ್ರೆ ನಂದು ಬಿಕಮ್ ಆಗಿದೆ ಅಕ್ಕ. ಓ, ಬಿಕಮ್ ಎಲ್ಲ ಆಗಿದೆ. ಸುಮ್ಮನೆ ಹೇಳಿದ್ದಾ? ಗೊತ್ತಾಯ್ತು ಸುಮ್ಮನೆ ಅಂತೇಳಿ. ಬಿಕಮ್ ಎಲ್ಲ ಆಗಿದೆಯಾ? ಜಾಬಲ್ಲಿದ್ದೀರಾ? ನಾನು ദോശ ಸ್ಯಾರಿ ತಿಂದೀನಿ ನಾನು. ರಕ್ಷಿತಾ ಈ ವಾರ ಸೇವ್ ಆಗಿದ್ದಾರೆ ಅಕ್ಕ. ಹೌದು, ನಮಗೆಲ್ಲ ಭಾರಿ ಖುಷಿ. ರಕ್ಷಿತಾ ಅವರು ನನಗೆ ಭಯ ಆಗ್ತಿತ್ತು ಮಾತ್ರ. ಆಯ್ತಾ, ಅವರೊಂದು ನಾವು ಎಷ್ಟು ಇದು ಮಾಡಿದ್ದಕ್ಕೆ ಒಂದು ಅವಳು ಲಾಸ್ಟಲ್ಲಿ ಒಂದು ಬಂದರೆ ಒಳ್ಳೇದಿತ್ತು. ನಾನು ಎಲ್ಲ ಆಗ್ತಾ ಇದ್ದೇನೆ, ಎಲ್ಲರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ಪಡುಬಿದ್ರಿ ರಮೇಶ್ ಪಡುಬಿದ್ದಾರಾ? ಜಪ್ಲಕ್ಕ ನನ್ನ ಜಪ್ಪುರು ಅಂತ ಪೊತ್ತು ಕುಲ್ವೆ ಬಕಪೋ ಜಪ್ಪೆ. ಈ ವಾರ ರಕ್ಷಿತಾ ಇವರೆಲ್ಲ ಎಲ್ಲ ಶನಿವಾರ ಸೇಫ್ ಆವಡ ಲಾಸ್ಟ್ ಬರೋಡು, ಲಾಸ್ಟ್ ವಿನ್ ಆವಡು. ಅಂಡಿ ಒಂಜಿ ಅಲ್ಲೊಂಜಿ ಬಾವುಟಗ ಒಂಜಿ ಅಲ್ಲಿ ಬತ್ತದ ಒಯ್ತದೆ ತೊಂದು ಅವೇನು ಮಸ್ತ್ ಖುಷಿ ನನಗೆ ತೋದು. 1 ಕಿಲೋಮೀಟರ್ ಬೋಡು ನಮ್ಮ ಬಾವುಟನ್ ಬತ್ತಾರೆ.
ಮಸ್ತ್ ಖುಷಿ ಆಯ್ತು ಇಂಕ್ ಯಾನ್ ಅಲ್ಲಿಗೆ ಆ್ಯಪಲ್ ಅಲ್ಲಿಗೆ ನೆಟ್ ಜಿಯೋ ಹಾಟ್ಸ್ಟಾರ್ ಇರ್ಬೋದು ಮನ್ಪೇನ್ ಓಟ್ ಮಾಡುವೆ ಯಾನು ನಿಸ್ ಮನ್ಪುಜಿ ಆ್ಯಪಲ ಕಲರ್ಸ್ ಅವರು ದೊಡ್ಡ ಡೋಂಗಿ ಮಾಡ್ತಿದ್ ಹೌದು. ಈ ಸ್ಪಂದನನ್ನು ಕೂತ್ಕೊಳ್ಳಿಸಿ ಪಾಪ ಮಾಲವರನ್ನು ಕಳಿಸಿದ್ದಾರೆ. ಮಾಲವರು ಕೂಡ ಒಳ್ಳೆ ಆಟ ಆಡಿದರು, ಒಳ್ಳೆಯವರಿಗೆ ಸಪೋರ್ಟ್ ಇತ್ತು, ಅವರಿಗೆಲ್ಲರೂ ಓಟೆಲ್ಲ ಮಾಡಿದರು. ಅವರು ಸ್ವಲ್ಪ ಲಾಸ್ಟ್ ತನಕ ಬರ್ಬೋದಿತ್ತು. ಇವರು ಸ್ಪಂದನವನ್ನು ಇಟ್ಕೊಂಡಿದ್ದಾರೆ, ಎಂತ ಅಂತ ಗೊತ್ತಿಲ್ಲ. ಸ್ಪಂದನ ಆಟ ಆಡೋದ್ರಲ್ಲಿ ಸ್ವಲ್ಪ ಹಿಂದೆ, ಅದು ಎಲ್ಲರಿಗೆ ಸಹ ಕಂಡಿದೆ. ಈಗ ಪಾಪ ರಕ್ಷಿತಾ ಅವಳು ಹೋಗಿದ್ದಕ್ಕೆ ರಕ್ಷಿತ ತುಂಬ ಬೇಜಾರಾಗಿ ಈಗ ಆಟ ಆಡ್ತಿದ್ದಾಳೆ ರಕ್ಷಿತಾ. ಎಂತೆಂತ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಪಾಪ ಹುಡುಗಿಗೆ. ತಪ್ಪಲ್ವಾ ಅವರು ಆ ಥರ ಮಾಡೋದು? ನಾವು ಒಂದು ಹೆಣ್ಣು ಆಗಿ ಇನ್ನೊಂದು ಹುಡುಗಿಗೆ ಆ ಥರ ಮಾಡಬಾರ್ದು. ವಿನ್ನಾಗಿ ಬರಲಿ, ಏನಾಗ್ತದೆ? ಅವ್ರದ್ದು ಗಂಟು ಹೋಗ್ತದ ಬ್ಯಾಡ್ ಕಮೆಂಟ್ಸ್ ಹಾಕುವವರಿಗೆ? ಇಲ್ಲ ಅಲ್ಲ. ನಮಗೆ ಆಸೆ ಈ ಸರ್ತಿ ಹುಡುಗಿಯಾಗಿ ನಮ್ಮ ಮಂಗಳೂರು ಹುಡುಗಿ ಬರಲಿ ಅಂತ. ಬಿಗ್ ಬಾಸ್ ಸ್ವಲ್ಪ ಡೋಂಗಿ ಆಡ್ತಾರೆ. ಗುಡ್ ನೈಟ್ ಜಪ್ಪುನೆ ಓಕೆ ಜಪ್ಪುಲೆ ನನ್ನ ಯಾಲ ಜಪ್ಪು ನನ್ನ ಯಾಲ ಪೋಪಿನ ಆನೆಲ್ಲ ಮುಗಿನ ಮಧ್ಯಾಹ್ನ ಬೈದು 1 ಗಂಟೆ ಇತ್ತೆ ಯಾವ ಯಾರು ಒಂಜಿ ಬರ್ತು ಬರ್ಪುನಿ ನೀ ಮಧ್ಯಾಹ್ನ ಬೋರಾಡು ಬೊಕ್ಕ ಕೊಂಡ್ಪೋಯಿ ಎಂಜಾದು ಕಜಿಬು ಬಂಗುರೆ ಬುದೆ ಬುದೆ